ಪ್ರೀತಿ ಸ್ನೇಹ ವಿಶ್ವವನ್ನು ಗೆಲ್ಲುವ ಶಕ್ತಿ ಇರುವಾಗ ಮಂಗನ ಉಪಟಳವನ್ನು ತಡೆಯಲು ಸಾಧ್ಯವಿಲ್ವೇ? ಹೌದು, ಈ ಮಾತು ಕೇಳಿದಾಗ ಕೊಂಚ ಗೊಂದಲವಾಗುವುದು ಸಾಮಾನ್ಯ. ಆದರೆ ತನ್ನ ಕೃಷಿ ತೋಟಗಳಿಗೆ ಹಾನಿಯುಂಟು ಮಾಡುತ್ತಿದ್ದ ವಾನರ ಪಡೆಯನ್ನು ಇದೇ ಪ್ರೀತಿ ಹಾಗೂ ಸ್ನೇಹದ ಮೂಲಕ ನಿಯಂತ್ರಿಸಿದ ಕೃಷಿಕರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಬಿಲ್ಲಂಪದವು ನಿವಾಸಿ ನಾರಾಯಣ ಭಟ್ಟರ ಮನೆ. ತಿಂಗಳ ಹಿಂದೆ ಇವರ ತೋಟದಲ್ಲಿದ್ದ ಅಡಿಕೆಗಳು ಹಾಗೂ ಅಂಗಳದ ಸುತ್ತ ಇರುವ ತೆಂಗಿನ ಮರಗಳಲ್ಲಿದ್ದ ಸಿಯಾಳ ಹಾಗೂ ಅಡಿಕೆಗಳು ಅರ್ಧ ತಿಂದ ಸ್ಥಿತಿಯಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುತ್ತಿದ್ದವು. ಆದರೆ ಇಂದು ಈ ಯಾವ ದೃಶ್ಯಗಳು ಇಲ್ಲಿ ಕಂಡುಬಾರದೇ ಇರಲು ಒಂದು ಕಾರಣವಿದೆ. ಕಳೆದ ಹಲವು ವರ್ಷಗಳಿಂದ ನಾರಾಯಣ ಭಟ್ಟ ಹಾಗೂ ಇವರ ತೋಟದ ಸಮೀಪವೇ ಇರುವಂತಹ ಕಾಡಿನಲ್ಲಿರುವ ವಾನರ ಪಡೆಗಳ ನಡುವೆ ನಿರಂತರ ಉಳಿವಿಗಾಗಿ ಸಮರ ನಡೆಯುತ್ತಿತ್ತು. ಒಂದೆಡೆ ನಾರಾಯಣ ಭಟ್ರಿಗೆ ತನ್ನ ತೋಟದ ಬೆಳೆಯನ್ನು ಉಳಿಸುವ ಸಮರವಾದರೆ, ಇನ್ನೊಂದೆಡೆ ತನ್ನ ಆಹಾರಕ್ಕಾಗಿ ವಾನರ ಪಡೆಗಳು ನಡೆಸುವ ಸಮರ ಅದಾಗಿತ್ತು. ಆದರೆ ಈ ಸಮರಕ್ಕೆ ಪ್ರಮುಖ ಕಾರಣವೇನೆಂದು ಅರಿತುಕೊಂಡ ನಾರಾಯಣ ಭಟ್ ಕುಟುಂಬ ಇದೀಗ ವಾನರ ಪಡೆಗಳ ಆಹಾರದ ಸಮಸ್ಯೆಯನ್ನು ನೀಗಿಸಲು ಮುಂದೆ ಬಂದಿದೆ. ಮನೆಯ ಅಕ್ಕಪಕ್ಕದಲ್ಲಿ ಮಂಗಗಳಿಗಾಗಿ ಆಹಾರವನ್ನು ಇರಿಸುವ ಮೂಲಕ ಮಂಗಗಳ ಹಸಿವನ್ನು ನೀಗಿಸುತ್ತಿದ್ದಾರೆ. ಹಸಿವಿನಿಂದಾಗಿ ಆಹಾರವನ್ನು ಹುಡುಕಿಕೊಂಡು ಮಂಗಗಳು ತೋಟಗಳಿಗೆ ಲಗ್ಗೆ ಇಡುತ್ತಿವೆ ಎನ್ನುವುದನ್ನು ಅರಿತುಕೊಂಡಿದ್ದ ನಾರಾಯಣ ಭಟ್ ಕುಟುಂಬ ಮಂಗಗಳಿಗೆ ಆಹಾರವನ್ನು ಇಡುವುದನ್ನು ಆರಂಭಿಸಿದ ಬಳಿಕ ಅವರು ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚಿನ ಫಲಿತಾಂಶಗಳು ಹೊರಬರುತ್ತಿದೆ. ಆಹಾರ ದೊರಕಿದ ಬಳಿಕ ಮಂಗಗಳಿಗೆ ತೋಟದ ಯಾವುದೇ ಬೆಳೆಯನ್ನು ಮುಟ್ಟಲು ಹೋಗುತ್ತಿಲ್ಲ. ಹಿಂದೆ ತೋಟದಲ್ಲಿದ್ದ ತೆಂಗಿನ ಮರಗಳ 95% ಭಾಗವನ್ನು ನಾಶ ಮಾಡುತ್ತಿದ್ದ ಮಂಗಗಳು ಇದೀಗ 1-2 ಸಿಯಾಳಗಳನ್ನು ಕುಡಿತು ತಮ್ಮಷ್ಟಕ್ಕೆ ತಾವು ಇರುತ್ತಿದೆ. ವಾನರ ಭೋಜನ ಆರಂಭವಾದ ಮೊದಲು ನಾರಾಯಣ ಭಟ್ಟರ ಮನೆಯ ಅಂಗಳದಲ್ಲಿ, ತೋಟದಲ್ಲಿ, ಮನೆ ಮಾಡಿನಲ್ಲಿ ಹೀಗೆ ಎಲ್ಲೆಂದರಲ್ಲಿ ಕುಳಿತು ತೊಂದರೆ ನೀಡುತ್ತಿದ್ದ ವಾನರ ಪಡೆ ಈಗ ಸಮಯಕ್ಕೆ ಸರಿಯಾಗಿ ಸಿಗುವ ಆಹಾರವನ್ನು ಸವಿದು ಕಾಡಿಗೆ ಮರಳುತ್ತಿದೆ. ಮನುಷ್ಯರನ್ನು ಕಂಡರೆ 100 ಅಡಿ ದೂರ ಓಡುತ್ತಿದ್ದ ಮಂಗಗಳು ಇದೀಗ ನಾರಾಯಣ ಭಟ್ಟರ ಕುಟುಂಬದ ಸದಸ್ಯರ ಕೈಯಿಂದಲೇ ಆಹಾರವನ್ನು ಪಡೆದು ಹೋಗುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಕಾಡನ್ನು ನಾಶ ಮಾಡಿ ತೋಟ ಬೆಳೆಸಿ ಕಾಡಿನಲ್ಲಿದ್ದ ಪ್ರಾಣಿಗಳಿಗೆ ಆಹಾರವನ್ನು ಇಲ್ಲದಂತೆ ಮಾಡುತ್ತಿರುವ ಕಾರಣದಿಂದಲೇ ಇಂದು ಕಾಡು ಪ್ರಾಣಿಗಳು ಆಹಾರವನ್ನು ಅರಸಿ ನಾಡಿಗೆ ಬರುತ್ತಿದೆ. ಈ ಪ್ರಾಣಿಗಳಲ್ಲಿ ಮಂಗಗಳು ಸೇರುತ್ತಿದ್ದು, ನಾರಾಯಣ ಭಟ್ಟರ ವಾನರ ಭೋಜನ ವ್ಯವಸ್ಥೆ ಇದೀಗ ಪ್ರಾಣಿಗಳ ಉಪಟಳದಿಂದ ಮುಕ್ತಿ ಪಡೆಯಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದೆ. ಪ್ರೀತಿ ಸ್ನೇಹ ಎರಡಿದ್ದರೆ ಯಾರ ಮನಸ್ಸನ್ನು ಗೆಲ್ಲಬಹುದು ಎನ್ನುವುದನ್ನು ನಾರಾಯಣ ಭಟ್ ಹಾಗೂ ವಾನರ ಪಡೆ ತೋರಿಸಿಕೊಟ್ಟಿದೆ.